ನಾವಿಂದು ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರುಗಳಾಗಿದ್ದಂಥ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳ 78ನೇ ಜಯಂತ್ಯೋತ್ಸವದಲ್ಲಿ ನಾವೆಲ್ಲರೂ ಇವತ್ತು ಬಹಳಷ್ಟು ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ನಮ್ಮ ಗೌರವವನ್ನು ಸಮರ್ಪಣೆಯನ್ನು ಮಾಡಲಿಕ್ಕೆ ನಾವು ಇವತ್ತಿಲ್ಲಿ ಪುತ್ತೂರಿನಲ್ಲಿ ಇಲ್ಲಿ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯ ಮತ್ತು ಅವರ ಒಂದು ಆಶೀರ್ವಾದದೊಂದಿಗೆ 78ನೇ ಜಯಂತ್ಯೋತ್ಸವ ನಡೀತಿದೆ. ಅವರ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇದೇ ವೇದಿಕೆಯಲ್ಲಿ ನಮ್ಮೆಲ್ಲ ಗಣ್ಯಮಾನ್ಯರು ಉಪಸ್ಥಿತರಿದ್ದಾರೆ. ಅವರ ಒಂದು ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಮ್ಮ ಮಂಗಳೂರಿನ ಆದಿಚುಂಚನಗಿರಿ ಮಠದ ಶಾಖಾ ಮಠದ ಸ್ವಾಮಿಗಳಾಗಿರುವಂಥ ಸನ್ಮಾನ್ಯ ಧರ್ಮಪಾಲನಾಥ ಸ್ವಾಮಿಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದ ನಾಯಕತ್ವ ರೂವಾರಿಯನ್ನು ತಗೊಂಡಿರುವಂಥ ನನ್ನ ಆತ್ಮೀಯರು, ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಸಂಜೀವ್ ಮಠಂದೂರವರೇ, ಹಾಗೂ ನಮ್ಮ ಪುತ್ತೂರಿನ ಇಂದಿನ ಶಾಸಕರಾಗಿ, ಇಲ್ಲಿಯ ಹೆಮ್ಮೆ ಮಗನಾಗಿ, ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ, ಈಗ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಸನ್ಮಾನ್ಯ ಸದಾನಂದ ಗೌಡ್ರೆ, ಹಾಗೂ ಇದೇ ಪುತ್ತೂರಿನ ಸುಳ್ಯದ ನಿವಾಸಿಗಳಾಗಿ ಇವತ್ತು ಕೇಂದ್ರದ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ಹಾಗೂ ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಈಗಾಗಲೇ ಸಮಯ ಹೊತ್ತಾಗಿದೆ. ಆದರೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಪೂಜ್ಯ ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ಹೇಗೆ ಸಮಾಜ ಬೆಳೆಯಿತು, ಅವರ ಕೊಡುಗೆ ಧಾರ್ಮಿಕವಾಗಿಯೂ, ಸಾಂಸ್ಕೃತಿಕವಾಗಿಯೂ, ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಅವರ ಅವಿರತವಾಗಿರುವಂಥ ಒಂದು ಕೊಡುಗೆ ಹೇಗೆ ನಮ್ಮ ನಾಡಿಗೆ ಶಕ್ತಿಯನ್ನು ತುಂಬಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಸತ್ಯ. ಹಾಗಾಗಿ ಪೂಜ್ಯ ಗುರುಗಳು ಭೈರವಾಕ್ಯರಾದ ನಂತರವೂ ಇವತ್ತು ಅವರ ಸ್ಮರಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಕರ್ತವ್ಯ ಪಾಲನೆಯನ್ನು ಇವತ್ತು ಪ್ರತಿ ವರ್ಷವೂ ನಾವು ವಿವಿಧ ಭಾಗದಲ್ಲಿ ನಡೆಸ್ಕೊಂಡು ಬರ್ತಿರುವಂಥದ್ದಿದೆ. ವಿಶೇಷವಾಗಿ ನನಗೆ ಮಂಗಳೂರಿನಲ್ಲಿ 58ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದು, 68ರಲ್ಲಿ ಆಚರಣೆಯನ್ನು ಮಾಡಿದ್ದು, 58ರಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೆ. 68ರಲ್ಲಿ ಆಗ ಸನ್ಮಾನ್ಯ ಆ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ಅರಮನೆ ಆವರಣದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದು. ಬಹಳ ದೊಡ್ಡ ಕಾರ್ಯಕ್ರಮ, ಪ್ರಾಬ್ಲಿ ಚಿನ್ನಪ್ಪ ಆಯೋಗದ ಸಂದರ್ಭದಲ್ಲಿ ಸೇರಿದಂಥ ಲಕ್ಷಾಂತರ ಜನಕ್ಕಿಂತಲೂ ಮೀರಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಆಯೋಜನೆಯನ್ನು ಮಾಡಿದರು. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟವರು ನಮ್ಮ ಸನ್ಮಾನ್ಯ ಸದಾನಂದ ಗೌಡರು. ಕೊಟ್ಟು ಜನಸಾಗರವೇ ಅಲ್ಲಿ ಸೇರಿದರು ಗುರುವಂದನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ಆ ಗುರುವಂದನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೆ. ಇವತ್ತು 78ನೇ ಈ ಜಯಂತ್ಯೋತ್ಸವದಲ್ಲಿ ಮತ್ತೊಮ್ಮೆ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಭಾಗ್ಯ ನನ್ನದಾಗಿದೆ, ನಿಮ್ಮೆಲ್ಲರದು ಆಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂಥ ನಮ್ಮವರೇ ಆಗಿರುವಂಥ ನಮ್ಮ ಹೆಮ್ಮೆಯ ಸಂಕೇತ, ನಮಗೆ ಪ್ರೇರೇಪಣೆದಾಯಕವಾಗಿರುವಂಥ ಕೆದಂಬಡಿ ರಾಮಯ್ಯ ಗೌಡ್ರನ್ನ ಸ್ಮರಿಸ್ಕೊಳ್ತಾ, ಅವರ ಒಂದು ಸ್ಫೂರ್ತಿ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಮಹಾಪುರುಷ ನಮ್ಮ ಜನಾಂಗಕ್ಕೆ ಸೇರಿದಂಥವರು. ಅಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರನ್ನ ಸೋಲಿಸಿ ಆಡಳಿತವನ್ನು ಮಾಡಿದಂಥ ಮಹಾಪುರುಷ ಈ ನಾಡಿಗೆ ಸೇರಿದಂಥವ್ರು. ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ರೈತನಾಗಿ
ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಂತ ಕುರಂಜಿ ವೆಂಕಟರಾಮನ್ ಗೌಡ್ರನ್ನ ಸ್ಮರಿಸ್ಕೊಳ್ತಾ ಅವರ ಕೊಡುಗೆಗೆ ಎಷ್ಟು ನಾವು ಗೌರವ ಸಲ್ಲಿಸಿದ್ರು ಸಾಲಲ್ಲ, ಎಷ್ಟು ಸ್ಮರಿಸ್ಕೊಂಡ್ರು ಸಾಲಲ್ಲ. ಇವತ್ತು ಇವೆಲ್ಲವೂ ಅವ್ರು ಮಾಡಿದಂಥ ಪ್ರಯತ್ನಗಳು ಇವತ್ತು ಪ್ರತಿಯೊಬ್ಬರ ವ್ಯಕ್ತಿಗೆ ತಮ್ಮ ಉತ್ತಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇದೇ ದಾರಿಯಲ್ಲಿ ಇವತ್ತು ಆದಿಚುಂಚನಗಿರಿ ಮಠ ಇಡೀ ದೇಶ ಉದ್ದಾಗಲದಲ್ಲಿ ಇಡೀ ವಿಶ್ವದಲ್ಲೇ ವಿದ್ಯಾಸಂಸ್ಥೆಗಳನ್ನು ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಹಲವಾರು ಕಾರ್ಯಗಳನ್ನು ಮಾಡಿ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ, ಹೋಬಳಿಗಳಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಗಳಲ್ಲಿ ಇವತ್ತು ಉತ್ತಮವಾಗಿರುವಂತಹ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಕೊಡೋ ಮೂಲಕ ನಮ್ಮ ಮಕ್ಕಳಿಗೆ ಉತ್ತಮವಾಗಿರುವಂತಹ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಕಾಲಿನ ಮೇಲೆ ನಿಲ್ಲುವಂತಹ ಶಕ್ತಿಯನ್ನು ಪಡ್ಕೊಂಡು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಸಲ್ಲುವಂತ ಪ್ರತಿಭೆನ ಪಡೆದು ಹೆಮ್ಮೆಯ ಮಕ್ಕಳಾಗಿ ಬದುಕ್ತಿರೋದಕ್ಕೆ ಕಾರಣಕರ್ತರಾಗಿರುವಂಥವ್ರು ನಮ್ಮ ಪರಮ ಪೂಜ್ಯ ಸ್ವಾಮಿಗಳು. ಆದಿಚುಂಚನಗಿರಿ ಮಠ ಸರ್ವಸ್ಪರ್ಶಿಯಾಗಿ ಇವತ್ತು ಕಾರ್ಯವನ್ನ ಮಾಡ್ತಿರುವಂಥದ್ದು. ಇದೆಲ್ಲವೂ ನಾವು ಕಂಡಿರುವಂಥ ಸತ್ಯ, ಆಗ್ತಿರುವಂಥ ಕಾರ್ಯ. ಹಾಗಾಗಿ ಇವತ್ತು ಇದರ ಜೊತೆಯಲ್ಲಿ ನಾವು ಹೇಗೆ ಕೈ ಜೋಡಿಸ್ಕೋಬಹುದು, ಕೇವಲ ಪಡ್ಕೊಳ್ಳೋದಲ್ಲ, ಪಡ್ಕೊಳ್ಳೋದು ಯಾವಾಗಲೂ ನಾವು ಪಡ್ಕೊಳ್ತಾ ಇರ್ತೀವಿ. ನಾವು ಪಡ್ಕೊಂಡಿದ್ದಕ್ಕೆ 10 ಪಟ್ಟು ಹೆಚ್ಚಾಗಿ ಕೊಡುವಂಥದ್ದು ಮಾಡಬೇಕು. ಆ ಕೊಡುವಂಥ ಕೆಲಸಗಳು, ಆ ಕೊಡುವಂಥ ಸಂಸ್ಕೃತಿ ನಮ್ಮಲ್ಲಿ ಬೆಳೆಸ್ಕೋಬೇಕು. ಕೊಡುವಂಥ ಸಂಸ್ಕೃತಿ ಬಹಳ ಮುಖ್ಯ. ಪಡ್ಕೊಳ್ಳೋದು ಎಲ್ಲರೂ ಪಡ್ಕೊಳ್ಳಿಕ್ಕೆ ತಯಾರಿರ್ತಾರೆ. ಆ ಕೊಡುವಂಥ ಸಂಸ್ಕೃತಿ ಇದೆಯಲ್ಲ, ನಮ್ಮ ಒಕ್ಕಲಿಗ ಜನಾಂಗದಲ್ಲಿ ನಮ್ಮ ರಕ್ತ ಕಣಕಣದಲ್ಲಿ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಇದನ್ನು ಎಲ್ಲೋ ಒಂದು ಕಾಲ ಸಂದರ್ಭಗಳಲ್ಲಿ ಇವೆಲ್ಲ ಒಂದು ಕಡೆ ನಾವು ಅಷ್ಟು ಆದ್ಯತೆಯನ್ನು ಕೊಡದೇನೆ ನಾವು ಸ್ವಾರ್ಥಿಗಳಾಗುವಂಥದ್ದು, ತುಂಬ ಜನ ಸ್ವಾರ್ಥಿಗಳಾಗುವಂಥ ಕಾರ್ಯಗಳು ಆಗ್ತಿರುವಂಥದ್ದು. ಈ ಸ್ವಾರ್ಥತನದಿಂದ ನಾವೆಲ್ಲ ಆಚೆ ಬರಬೇಕು, ಸಮಾಜದಲ್ಲಿ ಶಕ್ತಿಯನ್ನು ತುಂಬಬೇಕು. ಎಲ್ಲರಿಗೂ ಬದುಕಲಿಕ್ಕೆ ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ನಮ್ಮಲ್ಲಿರುವಂಥ ಒಂದು ಸಂಪಾದನೆ, ಹೆಚ್ಚಾಗಿರುವಂಥ ಸಂಪಾದನೆಯನ್ನ ನಾವು ಮಠಗಳಿಗೆ ದಾನವನ್ನ, ಮಠಕ್ಕೆ ದಾನವನ್ನ ಮಾಡುವಂಥ ಕೆಲಸಗಳನ್ನ ನಾವು ಮಾಡಲೇಬೇಕು. ಆಗ ಮಾತ್ರ ನಾವು ನಿಜಕ್ಕೂ ಸಮಾಜದ ಬಲಿಷ್ಠತೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಎಲ್ಲರೂ ತಮ್ಮ ಉತ್ತಮ ಭವಿಷ್ಯನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಯತ್ನಗಳನ್ನು ನಾವೆಲ್ಲರೂ ಮಾಡೋಣ. ಈ ಕಾರ್ಯಕ್ರಮದ ಮೂಲ ಉದ್ದೇಶವೇ ನಮಗೆ ಪ್ರೇರೇಪಣೆದಾಯಕವಾಗಿರುವಂಥ ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಹೇಗೆ ನಮ್ಮ ಶಕ್ತಿ ತುಂಬಿದ್ರು, ನಮ್ಮ ಬದುಕಿಗೆ ಶಕ್ತಿಯನ್ನು ಹೇಗೆ ಕೊಟ್ಟರು, ಅದೇ ದಾರಿಯಲ್ಲಿ ಇನ್ನು ಹೆಚ್ಚಿಸ್ಕೋಬೇಕು ಅಂದ್ರೆ ನಾವೇಗ್ ಮಾಡಬೇಕು ಅನ್ನೋಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಇದಕ್ಕಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನಗಳನ್ನು ಮಾಡೋಣ. ಈ ದಿಕ್ಕಿನಲ್ಲಿ ಇವತ್ತು ನಮ್ಮ ಸರ್ಕಾರದಲ್ಲೂ ನಾನು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಇವತ್ತು ಒಕ್ಕಲಿಗರ ಜನಾಂಗದ ವಿಚಾರದಲ್ಲಿ ನಮ್ಮ ಸರ್ಕಾರ ಎಲ್ಲ ಸಂದರ್ಭದಲ್ಲೂ ಸ್ಪಂದಿಸುವಂಥದ್ದು, ನಮ್ಮ ಜನಾಂಗಕ್ಕೆ ಆದ್ಯತೆ ಕೊಡುವಂಥ ಕೆಲಸಗಳನ್ನ ಸತತವಾಗಿ ಮಾಡ್ತಾ ಬಂದಿರುವಂಥದ್ದೇ. ನಮ್ಮ ಸರ್ಕಾರ 2008ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಪ್ರಸ್ತಾವನೆಯನ್ನ ಮಾಡಿ ಕೇಂದ್ರಕ್ಕೆ ರವಾನೆಯನ್ನ ಮಾಡಿ, ನಾಡಪ್ರಭು ಕೆಂಪೇಗೌಡರ ಹೆಸರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಮಕರಣವನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿದಂತ ಸರ್ಕಾರ ನಮ್ಮ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆ ನಾಮಕರಣವನ್ನ ಮಾಡಲಿಕ್ಕೆ ಮಾಡಿ ಮುಂದುವರೆದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು 4ನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ ಸನ್ಮಾನ್ಯ ನಮ್ಮ ಪೂಜ್ಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರ ಅಧಿಕಾರ ಪಡೆದ ತಕ್ಷಣವೇ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಘೋಷಣೆಯನ್ನ ಮಾಡಿ ಆ ದಿಕ್ಕಿನಲ್ಲಿ ಕಾರ್ಯವನ್ನು ವಹಿಸುವಂಥದ್ದು ಇವತ್ತು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೀವಿ. ತಾವೇ ನೋಡಿದ್ದೀರಾ ಯಾವ ರೀತಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಡೀ ವಿಶ್ವವೇ ಎದುರು ನೋಡೋ ರೀತಿಯಲ್ಲಿ ಇವತ್ತು ಪ್ರತಿಮೆ ನಿರ್ಮಾಣ ಮಾಡಿರುವಂಥದ್ದು. ನಾವು ಕೇವಲ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ನಾಡಪ್ರಭು ಕೆಂಪೇಗೌಡರ ಕೊಡುಗೆಯನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಅದಕ್ಕೆ ಸೂಕ್ತವಾಗಿರುವಂಥ ಹೆಸರನ್ನು ಕೊಡಬೇಕು. ಯಾವ ರೀತಿ ಇವತ್ತು ನಮ್ಮ ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು ಒಂದು ಸಮೃದ್ಧಿಯನ್ನ, ಒಂದು ಪ್ರಗತಿಯನ್ನ ಮತ್ತು ಇಡೀ ವಿಶ್ವಕ್ಕೆ ಆವಿಷ್ಕಾರ ತಂತ್ರಜ್ಞಾನವನ್ನು ಕೊಟ್ಟು ಹೇಗೆ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಲ್ಯಾಂಡ್ ಆಫ್ ಆಪರ್ಚುನಿಟಿ, ಲ್ಯಾಂಡ್ ಆಫ್ ಫ್ಯೂಚರ್, ಸಿಟಿ ಆಫ್ ಬಿಗಿನಿಂಗ್ಸ್ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಂಡು ಇಡೀ ವಿಶ್ವಕ್ಕೆ ನಾಡಪ್ರಭು ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ಈ ಬೆಂಗಳೂರು ಇಡೀ ವಿಶ್ವದ ಮಾನ್ಯತೆಯನ್ನು ಪಡೆದು ಇಡೀ ವಿಶ್ವ ದರ್ಜೆಯ ನಗರವಾಗಿ ಬೆಳೆದು ಭಾರತದ ಒಂದು ಭರವಸೆಯ ನಗರವಾಗಿ ಬೆಳೆದಿರುವಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ನಮ್ಮ ಬೆಂಗಳೂರು ಇಂಥ ಒಂದು ದೊಡ್ಡ ಶಕ್ತಿಯಾಗಿದೆ.
ಆ ಶಕ್ತಿಯನ್ನು ಪಡೆದಿರೋದನ್ನ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ನಾವು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೊಂದು ನಾಮಕರಣ ಮಾಡಬೇಕು, ಏನನ್ನ ನಾಮಕರಣ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅನ್ನೋಂಥದ್ದನ್ನ ಆಲೋಚನೆಯನ್ನು ಮಾಡಿದಾಗ ಪೂಜ್ಯ ಗುರುಗಳು ನಮಗೆ ಸಮೃದ್ಧಿಯ ಪ್ರತಿಮೆ ಅಂತ ನಾಮಕರಣವನ್ನ ಮಾಡಿ ಇದು ನಮ್ಮ ನಾಡು ಇವತ್ತು ಸಮೃದ್ಧಿಯ ನಾಡಾಗಿದೆ. ಆ ನಾಡನ್ನ ನಿರ್ಮಾತೃ ಆದಂಥವ್ರು ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅನ್ನುವಂತ ನಾಮಕರಣವನ್ನು ಮಾಡಿ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಒಂದೇ ಹೆಸರಿನಲ್ಲಿ ಈ ನಾಡು ಸಮೃದ್ಧಿಯ ನಾಡು, ಈ ಪ್ರಗತಿ ಪರವಾಗಿರುವಂತ ಈ ನಾಡು ನಮಗೆಲ್ಲ ಭರವಸೆಯ ನಾಡಾಗಿದೆ, ನಮ್ಗೆ ಅವಕಾಶವನ್ನು ಕೊಟ್ಟಿದೆ. ಇಂಥ ಶಕ್ತಿ ತುಂಬಿರುವಂಥದ್ದು ಇಡೀ ದೇಶದಲ್ಲಿ ಇನ್ನೊಂದು ಈ ರೀತಿ ನಗರ ಇಲ್ಲ. ಆ ಕಾಲದಲ್ಲಿ ಡೆಲ್ಲಿ, ಮುಂಬೈ, ಚೆನ್ನೈ ಅನ್ನುವಂಥ ಹೆಸರುಗಳು ಬಹಳ ಪ್ರಚಲಿತವಾಗಿದ್ದು. ದಕ್ಷಿಣ ಭಾರತ ಅಂದಿದ ತಕ್ಷಣನೇ ನೀವು ಮದರಾಸಿಗಳ ದಕ್ಷಿಣ ಭಾರತದವರು ಅಂತ ನೋಡಿದ ತಕ್ಷಣ ನಮ್ಮನ್ನ, ನೀವು ಎಲ್ಲರ ಉತ್ತರ ಭಾರತಕ್ಕೆ ಹೋದಾಗ ನಮ್ಮನ್ನ ಕೇಳ್ತಿದ್ದ ಅವರು ನೀವು ಮದರಾಸಿಗಳ ಅಂತ ಕೇಳೋರು. ನಮ್ಮ ಐಡೆಂಟಿಟಿ ಅಂದ್ರೆ ಮದರಾಸಿಗಳು ಅನ್ನುವಂಥ ಪರಿಸ್ಥಿತಿ ಇತ್ತು. ಇವತ್ತು ನಮ್ಮ ಬೆಂಗಳೂರು ಇವತ್ತು ಇಡೀ ಭಾರತದವರು ಎಲ್ಲೇ ವಿದೇಶಕ್ಕೆ ಹೋಗ್ಲಿ, ಯುರೋಪ್ಗೆ ಹೋಗ್ಲಿ, ಅಮೆರಿಕಕ್ಕೆ ಹೋಗ್ಲಿ, ನೀವು ಬೆಂಗಳೂರಿನವರ ಅಂತ ಕೇಳುವಂತ ರೀತಿಯಲ್ಲಿ ಇವತ್ತು ಹೆಸರು ಪಡ್ಕೊಂಡಿರುವಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ಈ ನಗರ ಇವತ್ತು ಹೆಮ್ಮರವಾಗಿ ಬೆಳೆದು ಇಡೀ ವಿಶ್ವ ಮಾನ್ಯತೆಯನ್ನು ಪಡೆದಿರುವಂಥದ್ದು. ಈ ರೀತಿ ಇಡೀ ಭಾರತಕ್ಕೇನೆ ಒಂದು ಮುನ್ನುಡಿ ಬರೆಯುವಂಥ ಶಕ್ತಿನ ಬೆಳೆಸ್ಕೊಂಡಿದೆ. ಹಾಗಾಗಿ ಇವತ್ತಿಷ್ಟು ಶಕ್ತಿ ತುಂಬಿದಂಥ ನಾಡಪ್ರಭು ಕೆಂಪೇಗೌಡರು ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ. ಈ ದಿಕ್ಕಿನಲ್ಲಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿ ಈ ಪ್ರತಿಮೆಯನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿ ತಮಗೆಲ್ಲ ಗೊತ್ತಿದೆ. ಹಾಗೆ ಮುಂದುವರೆದ ಭಾಗವಾಗಿ ನಮ್ಮ ಸಮುದಾಯದ ಹಲವಾರು ಬೇಡಿಕೆಗಳಿದ್ದವು. ಇವತ್ತು ಎಲ್ಲ ಬೇಡಿಕೆಗಳನ್ನ ಪುರಸ್ಕರಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರದಲ್ಲಿ ಆಗಿರುವಂಥದ್ದು. ಪೂಜ್ಯ ಗುರುಗಳು ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ನಿಗಮವನ್ನ, ಒಕ್ಕಲಿಗರ ಅಭಿವೃದ್ಧಿ ನಿಗಮನವನ್ನ ಸ್ಥಾಪನೆ ಮಾಡಬೇಕು ಅಂತ ಇಡೀ ಜನಾಂಗದ ಕೂಗಾಗಿತ್ತು. ಈ ಕೂಗನ್ನು ಸ್ಪಂದಿಸಿ ಇವತ್ತು ನಮ್ಮ ಸರ್ಕಾರದಲ್ಲಿ ಒಕ್ಕಲಿಗರ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆಯನ್ನ ಮಾಡಿದಂತ ಪ್ರಥಮ ಸರ್ಕಾರ ನಮ್ಮ ಸರ್ಕಾರವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಇದಲ್ಲದೆ ಇವತ್ತು ಒಕ್ಕಲಿಗರಿಗೆ ಇನ್ನ ಹೆಚ್ಚಿನ ಜನಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಬೇಕು ಅನ್ನುವಂತ ಕೂಗು ಎದ್ದು ಕಾಣ್ತಿರುವಂಥದ್ದಿದೆ. ಹಾಗಾಗಿ ಎಲ್ಲ ಜಾತಿ ಜನಾಂಗಗಳಿಗೆ ರಿಸರ್ವೇಶನ್ ಹೆಚ್ಚಿಸಿದಾಗ ಒಕ್ಕಲಿಗರಿಗೂ ಹೆಚ್ಚಿನ ರಿಸರ್ವೇಶನ್ ಕೊಡಬೇಕು, ನಮಗೂ ನ್ಯಾಯ ಕೊಡಬೇಕು. ಬೇರೆ ಬೇರೆಯವ್ರ ಬೇಡಿಕೆಯನ್ನ ಪಡ್ಕೊಳ್ತಿರೋಂಥ ಸಂದರ್ಭದಲ್ಲಿ ಒಕ್ಕಲಿಗರ ಬೇಡಿಕೆಯನ್ನು ನಾವು ಸ್ಪಂದಿಸುವಂಥದ್ದಾಗಬೇಕು, ಪಡ್ಕೊಳ್ಳುವಂಥದ್ದಾಗಬೇಕು ಅನ್ನೋಂಥದ್ದು ಪೂಜ್ಯ ಗುರುಗಳು ಮತ್ತು ಜನಾಂಗದ ಅಪೇಕ್ಷೆ ಆಗಿದೆ. ಈ ಅಪೇಕ್ಷೆಯ ಪೂರಕವಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಹೆಚ್ಚಿಸುವಂಥ ಕೆಲಸವನ್ನ ಬಹಳಷ್ಟು ಪ್ರಾಮಾಣಿಕವಾಗಿ ಇವತ್ತು ನಾವು ಪ್ರಯತ್ನವನ್ನು ಮಾಡ್ತಿರುವಂಥದ್ದಿದೆ. ಈ ಪ್ರಯತ್ನ ಬಹಳ ಪ್ರಾಮಾಣಿಕವಾಗಿದೆ. ಬೇರೆ ಯಾರೂ ಈ ಪ್ರಯತ್ನವನ್ನು ಮಾಡಿರಲಿಲ್ಲ. ಬೇರೆ ಬೇರೆ ಹೇಳಿಕೆಗಳು ಇರಬಹುದು, ಆದರೆ ಇವತ್ತು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂಥ ಸರ್ಕಾರ ಅಂದರೆ ಅದು ನಮ್ಮ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಬಹಳ ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಬಾಲಕೃಷ್ಣ ಅವರು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ನಾವು ಜೊತೆಯಲ್ಲೇ ಕೆಲಸ ಮಾಡ್ತಿರ್ತೀವಿ. ನಾವು ಯಾವುದೇ ಪಕ್ಷಕ್ಕೆ ಸೇರಿರ್ಬೋದು. ಇವತ್ತು ಹೇಳ್ತಿರ್ತೀವಿ ಎಷ್ಟು ಜಮೀನು ಬೇಕಿದ್ರು ಹೇಳಿ, ಎಲ್ಲೆಲ್ಲಿ ಏನೇನು ಜಮೀನು ಬೇಕಾಗಿದೆ, ಯಾವ ರೀತಿ ನೀವನ್ನ ವಿಸ್ತರಣೆಯನ್ನು ಮಾಡಬೇಕಾಗಿದೆ, ಎಲ್ಲೆಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ, ಎಲ್ಲಿ ಸಂಸ್ಥೆಗಳನ್ನ ಪ್ರಾರಂಭವನ್ನು ಮಾಡಬೇಕಾಗಿದೆ, ಎಲ್ಲ ಸಹಕಾರವನ್ನು ಕೊಡ್ತೀವಿ. ಅದೇ ರೀತಿ ಅವರಿಗೆ ಖಾಸಗಿ ವಿಶ್ವವಿದ್ಯಾನಿಲಯ, ನಾನೇ ಸ್ವತಃ ಅವರಿಗೆ ಕರೆ ಮಾಡಿ ಖಾಸಗಿ ವಿಶ್ವವಿದ್ಯಾನಿಲಯನ ನೀವು ಸ್ಥಾಪನೆ ಮಾಡಬೇಕು, ಮುಂದೆ ಬನ್ನಿ ಅಂತ ಬರಮಾಡಿಕೊಂಡು ಖಾಸಗಿ ಪ್ರೈವೇಟ್ ಯೂನಿವರ್ಸಿಟಿನ ಸ್ಥಾಪನೆಯನ್ನು ಮಾಡಲಿಕ್ಕೆ ಇವತ್ತು ನಾವೇ ಆಹ್ವಾನವನ್ನು ಕೊಟ್ಟು ಇದನ್ನು ಇವತ್ತು ಕಾರ್ಯರೂಪಕ್ಕೆ ತರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈ ರೀತಿ ಒಕ್ಕಲಿಗ ಜನಾಂಗದ ಏನೇ ಅಪೇಕ್ಷೆಗಳಿದ್ರು, ಏನೇ ಸಲಹೆಗಳಿದ್ರು ಪೂಜ್ಯ ಗುರುಗಳು ಯಾವಾಗೆಲ್ಲ ತಮ್ಮ ಸಲಹೆಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಸಲಹೆಗಳನ್ನ ಗೌರವಿಸುವಂಥದ್ದು, ಪುರಸ್ಕಾರವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಯಾವಾಗಲೂ ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತಾನೆ ಬಂದಿದ್ದೀವಿ. ಯಾವ ಸಂದರ್ಭದಲ್ಲೂ ನನ್ನ ಸ್ನೇಹಿತರು ಸಂಜೀವ್ ಮಟ್ಟುಂದರವರು ಹೇಳ್ತಿದ್ರು, ಯಾವ ಸಂದರ್ಭದಲ್ಲೂ ನಾವು ಯಾವ ವಿಚಾರವನ್ನು ಸಹ ಕಡೆಗಣಿಸಿಲ್ಲ. ಎಲ್ಲ ವಿಚಾರಗಳು ಏನೆಲ್ಲ ಕಾರ್ಯಗಳಾಗಬೇಕಾಯ್ತು ಎಲ್ಲ ಕಾರ್ಯಗಳನ್ನು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೀವಿ. ಇನ್ನೂ ಮುಂದುವರೆದು ನಮ್ಮ ಜಗ್ಗೇಶ್ ಅವರು ಹೇಳಿದಾಗೆ ನಾವು ಇನ್ನು 10 ಹೆಜ್ಜೆ ಮುಂದೆ ಇಡಬೇಕು. ಎಲ್ಲ ಒಂದ್ ಕಡೆ ಸಮಾಧಾನ ಪಡ್ಕೊಳ್ಳೋದು ಬೇಡ. ಇವತ್ತು ಬಂಗಾರದಂತ ಅವಕಾಶ ಪ್ರತಿಯೊಬ್ಬರಿಗೂ ಇದೆ. ಈ ಅವಕಾಶವನ್ನು ಪಡೆದು ಇಡೀ ವಿಶ್ವದಲ್ಲೇ ಉತ್ತಮ ನಾಗರಿಕರಾಗಿ ಸಾಧಕರಾಗಿ ನಾವು ಬೆಳಿಲಿಕ್ಕೆ ಸುವರ್ಣ ಅವಕಾಶ ಇದೆ. ಯಾವ ಅಮೆರಿಕ ದೇಶಕ್ಕೆ ಇದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಯುರೋಪ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಡೀ ವಿಶ್ವದಲ್ಲಿ ಅದ್ಭುತವಾಗಿರುವಂತ ಒಂದು ಭರವಸೆ ನಾಡಾಗಿ
ಇವತ್ತು ಮುಂದುವರಿತಿರುವಂಥ ನಾಡು ಅಂದರೆ ಅದು ಕರ್ನಾಟಕ ಅಂತ ನಾನು ವಿಶ್ವಾಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಬೆಳಿಬೋದು, ಏನ್ ಬೇಕಾದ್ರೆ ಸಾಧಿಸ್ಬೋದು. ಆ ಸಾಧಿಸುವಂತ ಸುವರ್ಣ ಅವಕಾಶ ಇದೆ. ದಯವಿಟ್ಟು ನಾವು ಮುಂದುವರಿಬೇಕು, ಸಾಧಕರಾಗಬೇಕು, ಸಾರ್ಥಕ ಬದುಕನ್ನು ಮಾಡಬೇಕು ಅಂದ್ರೆ ಜ್ಞಾನಕ್ಕಿಂತ ಇನ್ನೊಂದು ದಾರಿ ಇಲ್ಲ, ಕೌಶಲ್ಯತೆಗಿಂತ ಇನ್ನೊಂದು ದಾರಿ ಇಲ್ಲ. ಜ್ಞಾನ ಗುಣಮಟ್ಟದ ಜ್ಞಾನವನ್ನು ಪಡೆಯುವುದಾಗಬೇಕು, ಗುಣಮಟ್ಟದ ಕೌಶಲ್ಯತೆಯನ್ನು ಪಡೆದು ನಮ್ಮ ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಳೋಣ. ಹಾಗಾಗಿ ಸದೃಢವಾದಂಥ ಸಮಾಜ, ಸದೃಢವಾದಂಥ ದೇಶವನ್ನು ಕಟ್ಟೋಣ. ನಮ್ಮ ಪ್ರತಿಭೆಯ ಮೂಲಕ ನಮ್ಮ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಮತ್ತೊಮ್ಮೆ ತಮಗೆ ತಿಳಿಸಿ, ಈ ದಿಕ್ಕಿನಲ್ಲಿ ಪೂಜ್ಯ ಗುರುಗಳು ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಸತತವಾಗಿ ಪ್ರಯತ್ನಗಳನ್ನು ಎಲ್ಲ ಶಾಖಾ ಮಟ್ಟದಲ್ಲೂ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟು ಮಟ್ಟಿಗೆ ಎಲ್ಲ ಕಡೆನೂ ಗುಣಮಟ್ಟದ ಸಂಸ್ಥೆಯನ್ನ ನಮ್ಮ ಶಾಖಾ ಮಟ್ಟದಲ್ಲಿ ಪೂಜ್ಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಶಾಖಾ ಮಟ್ಟಗಳು ಅದ್ಭುತ ಸಾಧನೆಗಳನ್ನು ಮಾಡ್ತಿದೆ, ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ತಾವು ಸಹ ಭೇಟಿ ಕೊಡ್ಬೋದು, ನೋಡ್ಬೋದು ಯಾವ ರೀತಿ ಪ್ರಗತಿ ಆಗಿದೆ. ಯಾಕೆಂದ್ರೆ ದೂರ ಕೂತ್ಕೊಂಡು ನಾವು ಬೇರೆ ಬೇರೆ ಮಾತುಗಳನ್ನು ಹೇಳ್ತಾ ಇರ್ತೀವಿ, ನಮ್ದೇ ಆದಂತಹ ಕಾಮೆಂಟ್ರಿಗಳು ಪಾಸ್ ಆಗ್ತಾ ಇರುತ್ತೆ. ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ ಬೇರೆಯವ್ರಿಗೋಸ್ಕರ ನಾವು ಕೊಡುಗೆಯನ್ನು ಕೊಟ್ಟು ಅವರ ಉತ್ತಮ ಬದುಕನ್ನು ರೂಪಿಸ್ಲಿಕ್ಕೆ ಶ್ರಮ ವಹಿಸಿದಾಗಲೇ ಗೊತ್ತಿರುತ್ತೆ ಆ ಶ್ರಮ ಏನು, ಜವಾಬ್ದಾರಿ ಏನು, ಸವಾಲೇನು, ಸಮಸ್ಯೆಗಳೇನು ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಈ ಪ್ರಯತ್ನಗಳು ನಡೀತಾನೆ ಇರಲಿ. ಮತ್ತು ಇನ್ನೊಂದು ಒಳ್ಳೆ ವಿಚಾರವನ್ನು ಏನು ಮಾಡಿದರೆ, ಇವತ್ತು ಸಂಶೋಧನಾ ಗ್ರಂಥ ಬಿಡುಗಡೆ ಮಾಡಿರುವಂಥದ್ದು, ಸಂಶೋಧನಾ ಗ್ರಂಥವನ್ನು ಬಿಡುಗಡೆ ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಇವತ್ತು ಒಕ್ಕಲಿಗರು ಅಂದಿದ ತಕ್ಷಣ ಕೇವಲ ಒಂದು ಮಟ್ಟಕ್ಕೆ ಸೀಮಿತವಾಗಿ ಪೂಜೆ ಮಾಡಿಕೊಂಡು ಕಾಲಭೈರವೇಶ್ವರನ ಪೂಜೆ ಇನ್ನಿತರ ನಮ್ಮ ಬರೀ ಸಮುದಾಯಕ್ಕೆ ಸೀಮಿತವಾಗಿ ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ಕೊಳ್ತೀವಿ ಅನ್ನೋವಂಥದ್ದು ಕೆಲವರ ಕಲ್ಪನೆ ಇರುತ್ತೆ. ಆದರೆ ಇವತ್ತು ಸಂಸ್ಕೃತದ ಬೆಳವಣಿಗೆಗಾಗಲಿ, ಸಂಸ್ಕೃತಿಯ ಬೆಳವಣಿಗೆಗಾಗಲಿ ಯಾವ ರೀತಿ ನಮ್ಮ ಮಠ ಕೊಡುಗೆ ಕೊಟ್ಟಿರುವಂಥದ್ದನ್ನ ಅಧ್ಯಯನವನ್ನು ಮಾಡಿ ಇವತ್ತು ಗ್ರಂಥ ಬಿಡುಗಡೆಯನ್ನು ಮಾಡಿರುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಹಾಗಾಗಿ ನಾನು ಪೂಜ್ಯ ಗುರುಗಳಲ್ಲಿ, ಧರ್ಮ ಪಾಲನಾಥ ಸ್ವಾಮಿಗಳಲ್ಲಿ ನಾನು ಶುಭಾಶಯವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸತ್ಯನಾರಾಯಣ ಅವರು, ನಮ್ಮ ಸಾಹಿತಿಗಳು ಸತ್ಯನಾರಾಯಣ ಅವರಿಗೆ, ಸಂಶೋಧಕರಿಗೆ, ತಮಗೆ ಇಬ್ಬರಿಗೂ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸಂಶೋಧನೆ ಆಗೋದು ಬಹಳ ಮುಖ್ಯ. ನೀವು ಏನೇ ಮಾಡಿದ್ರು ಇಂಥ ಉಲ್ಲೇಖಗಳಾಗುವಂಥ ರೆಫರೆನ್ಸ್ ಬುಕ್ಗಳು, ಇಂಥ ಗ್ರಂಥಗಳು ಬಿಡುಗಡೆ ಅಥವಾ ತಯಾರು ಮಾಡೋದು ಕೆಲಸಗಳು, ಸಂಶೋಧನೆಗಳು ಆಗಿಂದ ಆಗ್ಲೇ ಆಗ್ತಾನೆ ಇರಬೇಕು. ಆಗೋ ಮೂಲಕನೇ ನಮ್ಮ ಶಕ್ತಿನ ವೃದ್ಧಿಸ್ಕೋಬಹುದು, ಇನ್ನು ಉತ್ತಮವಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ದಿಕ್ಕಲ್ಲಿ ತಮ್ಮ ಪ್ರಯತ್ನ ನಿಜಕ್ಕೂ ಎಷ್ಟು ನಾನು ಮೆಚ್ಚುಗೆ ವ್ಯಕ್ತಪಡಿಸೋ ಸಾಲಲ್ಲ. ಇನ್ನು ಇಂಥ ಹೆಚ್ಚು ಒಳ್ಳೆ ಕೆಲಸಗಳಾಗಲಿ ಅಂತ ಮತ್ತೊಮ್ಮೆ ತಿಳಿಸಿ, ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಾವಿರಾರು ಜನ ತಾವು ಬಹಳಷ್ಟು ಆಸಕ್ತಿಯನ್ನು ವಹಿಸಿ, ಬಹಳಷ್ಟು ಭಾವನೆಯಿಂದ ಜನಾಂಗದ ಶ್ರೇಯಸ್ಸು, ಒಗ್ಗಟ್ಟನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ತಾವೆಲ್ಲರೂ ಮಾಡಿದ್ದೀರಾ. ಈ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ತಮ್ಮ ಸರ್ವಸ್ವರಿಗೂ, ಎಲ್ಲ ಕಾರಣಕರ್ತರಿಗೂ ನಾನು ಹೃದಯಪೂರ್ವಕವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸಿ ತಮಗೆ ಶುಭವನ್ನು ಕೋರುತ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.